ಪಲಿ 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 ಪಯ Posakural 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 ವೀಕ್ಷಕ ಬಾಂಧವರಿಗೂ ನಮಸ್ಕಾರ. ನಿಕ್ಲಿನ್ ಮಾತ ಮೋಕೆಡೆತ್ಕೊಂಡು ಪೊಸಕುರಲ್ದ ಇನಿತ ಸುದ್ದಿಗೊಂಚಲ್ನ ಶುರು ಮಾಡ್ತಂದಿಲ್ಲ. ಸುದ್ದಿಗೊಂಚಲ್ಗೆ ಸ್ವಾಗತ. ಕೊಣಾಜಿ ಗ್ರಾಮ ಪಂಚಾಯತ್ದ 2023-24 ಸಾಲದ ಸುರುತ ಹಂತದ ಗ್ರಾಮ ಸಭೆ ಪಂಚಾಯತ್ ಸಭಾಂಗಣಡು ಅಂಗಾರ ನಡೆತಂಡು. ಕೊಣಾಜಿ ಗ್ರಾಮ ಪಂಚಾಯತ್ದ 2023-24 ಸಾಲದ ಸುರುತ ಹಂತದ ಗ್ರಾಮ ಸಭೆನು ಪಂಚಾಯತ್ ಸಭಾಂಗಣಡು ಅಂಗಾರ ಅಡಣೆ ಮಲ್ದಿದ್ದೇರು. ಕುಡ್ಲಾ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ ನೋಡಲ್ ಅಧಿಕಾರಿಯಾದ ಗ್ರಾಮ ಸಭೆಯನ್ನು ನಡಪಾದ್ಕೊರಿಯರು. ಗ್ರಾಮಸ್ಥರು ಬೇತೆ ಇಲಾಖೆದ ಬಗೆಟ್ ತಂಕಿನ ಸಮಸ್ಯೆ ಪ್ರಶ್ನೆಗಳನ್ನು ಕೇಂದ್ರ ಇಲಾಖಾ ಅಧಿಕಾರಿಗಳ ಮಾಹಿತಿಯನ್ನು ಪಡೆಯುಂಡರು. ಮಾಡ್ತೀವಿ. ಈಗ ನಾವು ನಮಗೆ ಒಂದು ಮಿನಿಟ್ ನಾನು ಹೇಳ್ತೀನಿ. ನಮಗೆ ಒಂದು ಚೈನೇಜ್ ಇತ್ತು, ರಸ್ತೆ ಅಪ್ರೂವ್ ಆಗಿ ಬರುವಾಗ ಈ ಚೈನೇಜ್ ಇಂದ ಈ ಚೈನೇಜ್ ಅಂತ ಇತ್ತು. ನಾವು ಆ ಚೈನೇಜ್ ಅಲ್ಲೇ ರಸ್ತೆ ಮಾಡಿಕೊಂಡು ಹೋಗ್ಬೇಕಾಗ್ತದೆ. ಅದನ್ನು ಬಿಟ್ಟು ನಮಗೆ ಬೇರೆ ಕಡೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ. ನೋಡಿ, ಈಗ ಕೆಲವು ವರ್ಗಗಳು ನಾವು ಪ್ರಪೋಸ್ ಮಾಡಿದ್ದೀವಿ. ನಾವು ಯಾವುದೇ ನೋಡಿ, ಮೂಲಭೂತ ಸೌಕರ್ಯ ಅಂದ್ರೆ ನೀರು, ಲೈಟು, ನೀರು, ಮಳೆ ನೀರು ಹೋಗುವ ವ್ಯವಸ್ಥೆ ಆಗ್ಲೇಬೇಕಲ್ಲ ಸರ್. ನೀರು ಕೊಡ್ಲೇಬೇಕು. ಹಾಗೆ ನಾವು ಅಧಿಕಾರಿಗಳು ನಮ್ಮ ಇಲಾಖೆ ಡ್ಯೂಟಿ ಏನಂತ ಹೇಳಿದ್ರೆ ಪಂಚಾಯತ್ ಅಲ್ಲಿ ಯಾವುದೊಂದು ಕ್ರಿಯಾಯೋಜನೆ ಮಾಡ್ತಾರೆ. ಆ ಕ್ರಿಯಾಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನ ಮಾಡುವುದು. ಕೊಣಾಜಿ ಗ್ರಾಮ ಪಂಚಾಯತ್ ವ್ಯಾಪ್ತಿಡ್ ಸರಿಯಾಯಿನ ಸಭಾಂಗಣ ಇಚ್ಚಿ ಅಂಚಾದ್ ಕೊಣಾಜಿ ಯೂನಿವರ್ಸಿಟಿ ಕೈತಲ್ದ ಮೈದಾನನು ಕ್ರೀಡಾಂಗಣಗ ಮೀಸಲ್ದಿಯೋಡು. ಅಂಚೆನೆ ಕೈತಲ್ದ ಶಾಲೆ ಸಂಘ ಸಂಸ್ಥೆದಕ್ಲು ತಂಕ್ಲನ ಕ್ರೀಡಾಕೂಟನು ಯೂನಿವರ್ಸಿಟಿ ಮೈದಾನಡ್ ನಡಪೌಡಾಂಡ ಅಕ್ಲು 10 ಸಾರ ಕೇನುರು ಏನೇನು ಉಂತಾವು. ಈ ಬಗೆಟ್ ಪಂಚಾಯತ್ ಕಾಕಜಿ ಬರೆಯೋಳು ಪಂಡದ ಸಭೆಡ್ದು ಸಲಹೆ ಬತ್ತಂಡು. ನನ್ನದು ಈ ವಿಷಯದು ಸಂಬಂಧಪಟ್ಟ ಗೊತ್ತಿಲ್ಲ. ನಮ್ಮ ಹತ್ತಿರತಕ್ಕಂಥ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಾವು ಕೊಣಾಜಿ ಗ್ರಾಮದವರು ಯಾವುದೇ ಒಂದು ಕ್ರೀಡಾ ಉತ್ಸವ ನಡೆಸುವುದಿದ್ದರೆ ಅವರು 10,000 ರೂಪಾಯಿ ಅದಕ್ಕೆ ಶುಲ್ಕ ವಿಧಿಸ್ತಾರೆ. ಯಾಕೆಂದ್ರೆ ನಮ್ಮ ಕೊಣಾಜಿಗಿರತಕ್ಕಂಥ ಸಣ್ಣ ಸಂಸ್ಥೆಗಳಿರಲಿ ಅಥವಾ ಶಾಲಾ ಕಾಲೇಜುಗಳಿರಲಿ ಆ ಒಂದು ಕ್ರೀಡಾಂಗಣದಲ್ಲಿ ಕೆಲಸ ನಡೆಸುವ ಸಂದರ್ಭದಲ್ಲಿ ನಮಗೆ ಶುಲ್ಕ ವಿಧಿಸಬಾರದು. ಈ ಬಗ್ಗೆ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ನಿರ್ಣಯವನ್ನು ಕೈಗೊಂಡು ನಾವು ದಯಮಾಡಿ ವಿಶ್ವವಿದ್ಯಾಲಯ ಕಳಿಸಬೇಕು. ಅದರ ಒಟ್ಟಿಗೆ ಇದೇ ನಮ್ಮ ಎದುರುಗಡೆ ನಮ್ಮ ವಿಶ್ವವಿದ್ಯಾಲಯ ಜಾಗ ಇದೆ. ಈವರೆಗೆ ಜಾಗದಲ್ಲಿ ಯಾವುದೇ ಕಟ್ಟಡ ರಚನೆ ಮಾಡಿಲ್ಲ. ದಯಮಾಡಿ ಆ ಜಾಗವನ್ನ ನಮ್ಮ ಕೊಣಾಜಿ ಗ್ರಾಮದ ಒಂದು ಕ್ರೀಡಾಂಗಣವನ್ನು ಪರಿವರ್ತಿಸಲು ತಾವು ಸಂಬಂಧಪಟ್ಟಂತ ಇಲಾಖೆಗೆ, MLAಗೆ, MP ಅವರಿಗೆ ಮತ್ತು ಆ ಜಾಗವನ್ನ ನಮ್ಮ ಈ ಕೊಣಾಜಿ ಗ್ರಾಮದ ಸುಪದಿಗೆ ತರಬೇಕಾಗಿ ಈ ಮೂಲಕ ತಾವು ನಿರ್ಧಾರಗೊಳ್ಳಬೇಕಂತಲ್ಲಿ ನನ್ನ ಸರ್ವಪರವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಇದಕ್ಕೆ ಉತ್ತರಿಸಾಯಿನ ನೋಡಲ್ ಅಧಿಕಾರಿ ಈಶ್ವರ್ ಇಂದು ಎಡ್ಡೆ ಸಲಹೆ ಕನಿಷ್ಠ ಕೊಣಾಜಿ ಗ್ರಾಮದ ಶಾಲೆಲೆಡ್ ಸಂಘ ಸಂಸ್ಥೆಲೆಡ್ ವಿಶ್ವವಿದ್ಯಾಲಯದಕ್ಲು ಕಾಸ್ತೆತನೊಂದೆ ಕ್ರೀಡಾಂಗಣ ಒದಗಿಸಾವಲಕ ಪಂಚಾಯತ್ ನಿರ್ಣಯದ ತಂದು ಕಡಪುಡ್ಲೆ ತಾನುಲ ಇದನ್ನು ಮೇಲಾಧಿಕಾರಿನ ಗಮನ ಕನಪೆ ಪಂಡದು ಈಶ್ವರ್ ತೆರಿಪಾಯರು. ನಮ್ಮ ಗ್ರಾಮ ಪಂಚಾಯತಿ ನಮ್ಮ ಯೂನಿವರ್ಸಿಟಿ ಆಗಿಕೊಂಡು ನಮ್ಮ ಮಕ್ಕಳಿಗೆ ನಾವು 10,000 ರೂಪಾಯಿ ಕಟ್ಟಲಿಕ್ಕೆ ಶಾಲೆಗಳಿಗೆ ಕಷ್ಟ ಆಗ್ತದೆ. ಅದನ್ನ ಒಂದು ಕಡೆಯ ಪಕ್ಷ ನಮ್ಮ ಕೊಣಾಜಿ ಗ್ರಾಮ ಪಂಚಾಯತಿಲಿರುವಂತ ಶಾಲೆಗಳಿಗೆ ಯಾವುದೇ ಶುಲ್ಕವನ್ನು ತೆಗೆದುಕೊಳ್ಳಬಾರದು. ಸಂಘ ಸಂಸ್ಥೆಗಳು ಶಾಲೆಗಳಿಗೆ ಶುಲ್ಕವನ್ನು ತೆಗಿಬಾರದು. ಎಲ್ಲ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಒಂದು ನಡವಳಿಕೆಯನ್ನು ಮಾಡಿ ಕಳಿಸ್ಕೊಡಿ. ಅವರಿಂದ ಈ ನಿರ್ಣಯ ಬರ್ತದೆ, ಒಂದು ಅವಕಾಶ ಆಗ್ತದೆ. ಇನ್ನೊಂದು ಅತಿ ಮುಖ್ಯವಾಗಿ
ಸ್ಥಳಾವಕಾಶವನ್ನು ಮಾನ್ಯ ನಮ್ಮ ಸ್ಪೀಕರ್ ಸರ್ಗೆ ಕೊಡಿ, ಈ ಥರ ಇದೆ ಸರ್ ಮಾಡ್ಕೊಡಿ ಅಂತ ಅವರು ಒಂದು ಡೈರೆಕ್ಷನ್ ಕೊಟ್ಟು ಮಾಡಿ ಒಂದು ಅವ್ರ ಕಡೆಯಿಂದ ಒತ್ತಡ ಹೋದರೆ ಚೆನ್ನಾಗಿ ಆಗ್ತದೆ ಕ್ರೀಡೆಗಳ ಮಾಡಲಿಕ್ಕೆ. ಆ ಒಂದು ಕ್ರಮವನ್ನು ತಾವುಗಳು ಓದುವವರೆಲ್ಲ ಸೇರ್ಕೊಂಡು ಒಟ್ಟಾಗಿ ಕಾರ್ಯಪ್ರವೃತ್ತರಾಗಿ ಈ ಬಗೆಟ್ ತಂಕ್ಲು ಶಾಸಕರು ಸಭಾಪತಿಲು ಯುಟಿ ಖಾದರ್ನ ಗಮನ ಕನಬೈದ ಅಧಿಕಾರಿನ ಎದುರುಡೆ ಈ ವಿಷಯ ತೆರಿಪಾದಳು. ಕೊಣಾಜಿ ಪಂಚಾಯತ್ ಮುಖಾಂತರ ಈತನಿಗೆ ಸುಮಾರು ಜಾಗೆನು ಬೇತೆ ಬೇತೆ ಕಡೆಗೆ ಕೊಡ್ದಾತಂಡು. ವಿಶ್ವವಿದ್ಯಾನಿಲಯಗೆ 300 ಎಕರೆದಾತು ಜಾಗೆ ಕೊಡ್ತಂಡು. ಇತ್ತೆ ಮೈದಾನಗ ಜಾಗನು ಮೀಸಲ್ ದೀಪಲಕ ಶಾಸಕರ್ನ ಗಮನಗ ಕನಬೈದ ಪಂಡದು ಪಂಚಾಯತ್ ಸದಸ್ಯರು ಅಚ್ಯುತಗಟ್ಟಿ ತೆರಿಪಾಯರು. ಎಲ್ಲ ಗ್ರಾಮ ಸಭಾ ಸದಸ್ಯರೇ, ಬಹುಶಃ ಈ ಬಗ್ಗೆ ರವೀಂದ್ರ ಅವರು ಎತ್ತಿದ ಪ್ರಶ್ನೆಯನ್ನ ನಾವು ನಿನ್ನೆ ಮತ್ತು ಇವತ್ತು ಸ್ಪೀಕರ್ ಹತ್ರ ಖುದ್ದಾಗಿ ಹೇಳಿದ್ದೇವೆ. ನಮಗೆ ಕೊಣಾಜಿಯಲ್ಲಿ ಎಲ್ಲೂ ಕೂಡ ಗ್ರೌಂಡ್ ಇಲ್ಲ, ಮತ್ತೆ ಸಾರ್ವಜನಿಕ ಉದ್ದೇಶಕ್ಕೆ ಕೂಡ ಜಾಗ ಇಲ್ಲ, ಬೇರೆ ಬೇರೆ ಕಡೆಯಲ್ಲಿ ಕೊಡ್ತಾ ಇದ್ದೀರಿ. ನಮಗೆ ಕೊಡಬೇಕಂತ ಇವತ್ತು ಬೆಳಿಗ್ಗೆ ಕೂಡ ನಾವು ಒಂದು ಎಲ್ಲ ಅಧಿಕಾರಿಗಳು AC ತಹಸೀಲ್ದಾರ್ ಎಲ್ಲರನ್ನು ಅವರ ಸಮ್ಮುಖದಲ್ಲಿ ಹೇಳಿದ್ದೇವೆ. ಮತ್ತು ನಾವು ನಮ್ಮ ಪಂಚಾಯತ್ ವತಿಯಿಂದ ಕೂಡ ಒಂದು ನಿರ್ಣಯ ಮಾಡಿ ತಹಸೀಲ್ದಾರ್ ಕಳಿಸಿದ್ದೇವೆ. ಈಗಾಗಲೇ ಅಂದ್ರೆ ನಮ್ಗೆ ಕೊಡ್ಲೇಬೇಕು ಎಂಬುದಾಗಿ ನಾವು ಬೇರೆ ಬೇರೆ ರೀತಿಯಲ್ಲಿ ಯೂನಿವರ್ಸಿಟಿಗೆ 300 ಜಿಲ್ಲಾ ಎಕರೆ ಕೊಟ್ಟಿದ್ದೇವೆ, ಅಭಯಾಸಕ್ಕೆ ಕೊಟ್ಟಿದ್ದೇವೆ, ಪೊಲೀಸ್ KSRP ಕೊಟ್ಟಿದ್ದೇವೆ. ನಮ್ಗೆ ಜಾಗ ಇಲ್ಲ, ಅಟ್ಲೀಸ್ಟ್ ನಮ್ಗೆ ಕ್ರೀಡಾಂಗಣಕ್ಕೆ ಮತ್ತು ಜಾತ್ರೆಗಳಿಗೆ ಕೊಡಲೇಬೇಕು ಎಂಬುದಾಗಿ ನಿನ್ನೆ ಮತ್ತು ಇವತ್ತು ಕೂಡ ಅವರ ಹತ್ರ ಮನವಿ ಮಾಡಿದ್ದೇವೆ. ಈಗಾಗಲೇ ತಹಸೀಲ್ದಾರ್ ಹತ್ರ ನಾವು ಮಾತಾಡಿ ಹೋಗ್ಲಿಕ್ಕಿದ್ದೇವೆ. ದಯವಿಟ್ಟು ನೀವು ಸಹಕಾರ ಕೊಟ್ಟರೆ ನಾವು ಅದರ ಪರವಾಗಿ ನಾವು ಕೂಡ ಕೆಲಸ ಮಾಡ್ತೇವೆ. ಕೊಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗೀತಾ ದಾಮೋದರ್, ಉಪಾಧ್ಯಕ್ಷರು ಹರಿಶ್ಚಂದ್ರ ಶೆಟ್ಟಿಗಾರ್, ಗ್ರಾಮ ಪಂಚಾಯತ್ ಆಡಳಿತಾಧಿಕಾರಿ ತೌಫಿಕ್ ಬೊಕ್ಕ, ಪಂಚಾಯತ್ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿದ್ದರು. ಆರೋಗ್ಯ ಅಧಿಕಾರಿ ಡಾಕ್ಟರ್ ಹರ್ಷಿತಾ, ಮಹಿಳಾ ಬೊಕ್ಕ ಮಕ್ಕಳ ಕಲ್ಯಾಣ ಇಲಾಖೆದ ಕಲ್ಪನಾ, ಕೃಷಿ ಇಲಾಖಾ ಅಧಿಕಾರಿ ಮುರಳೀಧರ್, ಅರಣ್ಯ ಇಲಾಖೆದ ಮೊಹಮ್ಮದ್ ತೌಫಿಕ್, ಕೊಣಾಜಿ ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ರಾಜೀವ ನಾಯಕ್, ಪಂಚಾಯತ್ ರಾಜ್ ಇಂಜಿನಿಯರ್ ಲಾಯ್ಡ್ ರಾಡ್ರಿಗಸ್, ಇಂಚ ತೋಟಗಾರಿಕಾ ಇಲಾಖೆ, ಪೊಲೀಸ್ ಇಲಾಖೆ, ಮೆಸ್ಕಾಂ, ಕಾರ್ಮಿಕ ಇಲಾಖಾ ಅಧಿಕಾರಿಗಳು ಗ್ರಾಮ ಸಭೆಟು ಪಾಲ್ಪಡೆದು ತಂಕ್ಲೆ ಇಲಾಖೆದ ಮಾಹಿತಿ ಜನಕ್ಲಿನ ಪ್ರಶ್ನೆಲೆಗೂ ತಂಕ್ಲೆ ಇಲಾಖೆದ ಮಾಹಿತಿಲೆಂಗ್ ಕೊರಿಯರು. ನಾಡಗೀತದ ಮೂಲಕ ಕಾರ್ಯಕ್ರಮ ಶುರುವಾಡು. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮುತ್ತಪ್ಪ ಸಭೆ ನೆತ್ಕೊಂಡು ಸಭೆ ಸುಧಾರಿಕೆ ಮಾಡ್ತಾರೆ. ಕಾರ್ಯದರ್ಶಿ ಚಿತ್ರ ವರದಿನ್ ಮಂಡಿಸಾಯರು. ಸುದ್ದಿಗಂಟೆಲ್ಗೂ ಸ್ವಾಗತ. ಕುಂಪಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಸೋಮವಾರ 21ನೇ ದಿನದ ಭಜನಾ ಕಾರ್ಯಕ್ರಮನ ನಂದಾವರ ಶ್ರೀ ಶಂಕರನಾರಾಯಣ ದುರ್ಗಾಮ ಭಜನಾ ಮಂದಿರದಗಳು ನಡಪಾತ್ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡೆದೊಂದು ಪುನಃ 108ಮ ದಿನಕ್ಲೆದ ಸಂಧ್ಯಾ ಭಜನೋತ್ಸವ ಸೋಮವಾರ 21ನೇ ದಿನಕ್ಕೂ ದುಂಬರಿದನು. ಶ್ರೀಮತಿ ರಕ್ಷಿತಾ ಶ್ರೀ ನೀರಾಲ್ ಶೆಟ್ಟಿ ಕುಂಪಲ, ಶ್ರೀಮತಿ ಗಾಯತ್ರಿ ಶ್ರೀ ಜಯಚಂದ್ರ ಗುರುನಗರ ಕುಂಪಲ, ಶ್ರೀಮತಿ ಲೀಲಾವತಿ ಶ್ರೀ ರಾಮಚಂದ್ರ ವಿದ್ಯಾನಗರ ಕುಂಪಲ, ಶ್ರೀಮತಿ ವಿಮಲಾ ಜಯಂತ್, ಸುಮಿತ್ ತನ್ವಿತ್ ಕುಂಪಲ, ಶ್ರೀಮತಿ ಚಂಚಲ ಶ್ರೀ ಗೋಕುಲ್ದಾಸ್ ಕುಂಪಲ ತುಡರ್ ಬೆಳಗಾದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು. இந்த ಭಜನಾ ಸಭೆಯ ನಡಪಾದಿ ಗೌರವ
ಶ್ರೀ ವಿನಾಯಕ ಶಂಕರ ನಾರಾಯಣ ದುರ್ಗಮ್ಮ ಭಜನಾ ಮಂದಿರ ನಂದವರ ಎಂದ ಪ್ರಮುಖ ಬದದ ಶಾಲು ಪಾದ ಗೌರವ ಸ್ವೀಕಾರ ಮಾಡಿಕೊಳ್ಳ ವಿನಂತಿ ಬಂಧುಗಳು. ಅವಿರ್ದ ಬೊಕ್ಕ ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಮ ಭಜನಾ ಮಂದಿರದ ಕ್ಲಿರ್ದು ಭಜನಾ ಸಂಕೀರ್ತನ ನಡೆತಂಡು. ಸುದ್ದಿಗೊಂಜಲ್ಗೂ ಸ್ವಾಗತ. ಯುಟಿ ಫರೀದ್ ಫೌಂಡೇಶನ್ ಬೊಕ್ಕ ಮಲಾರ್ ಯಾದ್ ಫೌಂಡೇಶನ್ ಒಟ್ಟು ಸೇರಿಗೆಡು ಉಚಿತ ಕನ್ನಡಕ ವಿತರಣೆನು ಸ್ಪೀಕರ್ ಯುಟಿ ಖಾದರ್ ಅಂಗಾರೆ ಪಾವೂರು ಸಮುದಾಯ ಭವನ ನಡಪಾಯಿರು. ಇಂಚುಗು ಸನ್ಮಾನ್ಯ ಯುಟಿ ಖಾದರ್ನ ಪುಟ್ಟು ಪರ್ಬದ ಬೊಕ್ಕ
ವಿಶ್ವ ದೃಷ್ಟಿ ದಿನದ ಅಂಗವಾದ ಯುಟಿ ಫರೀದ್ ಫೌಂಡೇಶನ್ ಬೊಕ್ಕ ಯಾದ್ ಫೌಂಡೇಶನ್ ಒಟ್ಟು ಸೇರಿಗೆ ನಡಪಾದಿತ್ತಿನ ಉಚಿತ ಕಣ್ಣು ಪರೀಕ್ಷಾ ಶಿಬಿರದ ಫಲಾನುಭವಿಗಳಿಗೂ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮನ ಪಾವೂರು ಸಮುದಾಯ ಭವನಡು ಅಂಗಾರೆ ಅಟನೆ ಮಲ್ದಿದ್ದೇರು. ಫಲಾನುಭವಿಗಳಿಗೂ ಕನ್ನಡಕ ವಿತರಣೆ ಮಲ್ತಿನ ಕರ್ನಾಟಕ ರಾಜ್ಯ ವಿಧಾನಸಭಾ ಅಧ್ಯಕ್ಷರು ಯುಟಿ ಖಾದರ್ ತಂಗ್ಲ ಪರಿಸರದ ಮಾತೆರ್ಲ ಆರೋಗ್ಯಡು ಉಪ್ಪೊಡು ಕುಸಿಟು ಉಪ್ಪೊಡು ಪಣದ ಆರೋಗ್ಯ ಶಿಬಿರ ಕಣ್ಣು ಪರೀಕ್ಷಾ ಶಿಬಿರ ನಡಪಾದ ಇತ್ತೆ ಕನ್ನಡಕಲ್ನ ಕೊರೊಂದುಲ್ಲ ಇನ್ನದ ಪ್ರಯೋಜನ ಪಡೆಯೋನಡು ಪಂಡ ತೆರಿಪಾಯರು. ಲೇಸ್ತ ಗುರ್ಕಾರ್ನು ವೆಸಂದು ಪಾತೆರ್ನ ಪಾವೂರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮಜೀದ್ ಸಾತ್ಕೋ ಹರೇಕಳ ಗ್ರಾಮದ ಅಭಿವೃದ್ಧಿಗೂ ಶಾಸಕರು ಸಭಾಪತಿಲು ಯುಟಿ ಖಾದರ್ ದಿಂಜ ಅನುದಾನ ಕೊಡ್ತೇರು ಅಂಚೆನೆ ತಂಕ್ಲ ಗ್ರಾಮಗ್ಲ ಬೋಡಿತ್ತಿನಾತ್ ಅನುದಾನ ಕೊಡ್ದು ಅಭಿವೃದ್ಧಿ ಆಪ್ಲಕ ಮಲ್ಬೋಡು ಪಣದು ಯುಟಿ ಖಾದರ್ಗೂ ವಿನಂತಿ ಮಲ್ತೊಂಡೇರು. ಸೊ ನಿಮ್ಮ ಊರಲ್ಲಿ ಯಾರಾದರೂ ಹಿರಿಯರಿದ್ರೆ, ಮನೆಯಲ್ಲಿ ಯಾರಾದ್ರೂ ಹಿರಿಯರಿದ್ರೆ ಅವರಿಗೆ ಅಲ್ಲಿನ ಸೆಟ್ ಬೇಕಾದಲ್ಲಿ ಫ್ರೀಯಾಗಿ ಮುಟ್ಟಿಸುವಂತ ವ್ಯವಸ್ಥೆ ಕೂಡ ಬಹುಶಃ ಗ್ರಾಮ ಪಂಚಾಯತ್ ನಾವು ಸೇರಿಕೊಳ್ಳೋದನ್ನು ಕಾರ್ಯಕ್ರಮ ಮಾಡೋ ವಿಚಾರ ಆಗಬೇಕು. ಆಶಾಕಾರರು ಪ್ರೋತ್ಸಾಹ ಕೊಡ್ತಾರೆ. ಒಂದು ಪೇಷಂಟ್ ಗುರುತಿಸಿಕೊಂಡು ಒಂದು ವಯಸ್ಸಾದವ್ರಿಗೆ ನೀವು ಅಲ್ಲನ್ನು ಫಿಟ್ ಮಾಡಿದರೆ ನಿಮ್ಗೆ 150 ರೂಪಾಯಿ ಇನ್ಸೆಂಟಿವ್ಸ್ ಇದೆ. ಯೋಜನೆ ನಾನೇ ಹೊತ್ತು ಮಾಡಿದವನು ಬಹಳಷ್ಟು ಜನ ಇದ್ದಾರೆ. ನೀವು ಫಸ್ಟ್ ಎಲ್ಲ ಸೇರಿ ಚೆನ್ನ ಮಕ್ಕಳಿಗೆ ಕೊಡ್ಬೇಕು. ಈಗ ನಾನು ಯಾವುದಲ್ಲಿ ಹೇಳ್ತಾ ಇದ್ದೆ, ಚೆನ್ನ ಮಕ್ಕಳು ಒಂದು ಹಲ್ಲು ಸೆಟ್ ಆಗ್ತಾ ಇಲ್ಲ, ಆದ ಕಾರಣ ಈ ಸರಿ ಹಿಡಿದು ಬಿಟ್ಟು ಅವನ ಸೆಟ್ ಆಗಿ ಒಂದು ಬಿಡ್ಬೇಕು ಅಂತ ಬಹಳಷ್ಟು ಹಿರಿಯರಿದ್ದಾರೆ. ಎಲ್ಲರಿಗೂ ಅವಕಾಶ ಪಡ್ಕೊಳ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸಿ ನಿಮ್ಗೆಲ್ಲ ಶುಭಾಶಯ ಸಲ್ಲಿಸಿಕೊಂಡು ಮಜೀದ್ ಅವರು ನೂತನ ಅಧ್ಯಕ್ಷವಾಗಿ ಇವತ್ತು ಬಂದಿದ್ದಾರೆ. ಇಲ್ಲಿ ಬಹುಶಃ ಇದ್ದಾರೆ, ಮಾಜಿ ಸದಸ್ಯರಿದ್ದಾರೆ, ಎಲ್ಲ ಅನುಭವಸ್ಥರಿ ಗ್ರಾಮದಲ್ಲಿ ಇದ್ದಾರೆ. ಎಲ್ಲ ಗ್ರಾಮ ಉಪಾಧ್ಯಕ್ಷರಂತೆ ಎಲ್ಲ ಪಂಚಾಯತ್ ಸದಸ್ಯರು ತಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಈ ಗ್ರಾಮದ ಅಭಿವೃದ್ಧಿ ಅದು ನಿಮ್ಮ ಮುಖ್ಯ ಗುರಿ ಆಗ್ಬೇಕಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ನೀವು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೀರಿ, ಇಡೀ ಗ್ರಾಮಸ್ಥರನ್ನು ಒಂದೇ ಸಮ್ಮತದಿಂದ ತಕೊಂಡು ಹೋಗುವಂತ ವಾತಾವರಣ ನಿರ್ಮಾಣ ಮಾಡಬೇಕು. ಅತ್ಯುತ್ತಮವಾದ ಗ್ರಾಮ ಪಂಚಾಯತ್ ಯಾವ್ದಂತ ಹೇಳಿದ್ರೆ ಅದು ನೀವು ಎಷ್ಟು ರೋಡ್ ಮಾಡಿದ್ದೀರಿ, ಎಷ್ಟು ತೋಡು ಮಾಡಿದ್ದೀರಿ, ಎಷ್ಟು ಲೈಟ್ ಕಂಬ ಹಾಕಿದ್ದೀರಿ, ಅತ್ಯುತ್ತಮ ಗ್ರಾಮ ಪಂಚಾಯತ್ ಅಲ್ಲ. ಅತ್ಯುತ್ತಮ ಗ್ರಾಮ ಪಂಚಾಯತ್ ಹೇಳಿದ್ರೆ ನಿಮ್ಮ ಗ್ರಾಮದ ಕಟ್ಟ ಕಡೆ ಬಡವನು ಕೂಡ ನಿಮ್ಮ ಕಚೇರಿಗೆ ಬಂದು ನನಗೆ ಸಮಸ್ಯೆ ಇದೆ ಅಂತ ಧೈರ್ಯವಂತವಾದ ವಾತಾವರಣ ನಿರ್ಮಾಣ ಮಾಡಬೇಕು. ಆ ಕೆಲಸ ನನ್ನ ಕೆಲಸ ಆಗ್ಬೇಕಂತ ಕೇಳುವಂತ ಧೈರ್ಯ ಬರಬೇಕು. ಅದು ನೀವು ಕೆಲಸ ಮಾಡದಿದ್ರೆ ಕನಿಷ್ಠ ನಿಮ್ಮ ಕೈ ಹಿಡಿದು ಕೇಳ್ಬೇಕು, ನನ್ನ ಕೆಲಸ ಯಾಕೆ ಆಗ್ಲಿಲ್ಲ ಅಂತೇಳಿ. ಆ ಒಂದು ಫ್ರೀಡಮ್ ನೀವು ಎಲ್ಲರಿಗೂ ಕೂಡ ಕೊಟ್ಟು ಈ ಒಂದು ಸ್ನೇಹಿತವಾದ ಆ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡುವ ಜವಾಬ್ದಾರಿ ನಿಮ್ದು. ಅಭಿವೃದ್ಧಿ ತನ್ನಿಂದ ಒಂದಲ್ಲೊಂದು ರೀತಿಯಿಂದ ಆಗ್ತದೆ. ಆದ ಕಾರಣ ಈ ಒಂದು ವಾತಾವರಣ ನಿರ್ಮಾಣ ಮಾಡಿ ಒಂದು ಪ್ರೀತಿಯ ಒಂದು ಗ್ರಾಮವಾಗಿ ಪರಿವರ್ತನೆ ಮಾಡುವ ಜವಾಬ್ದಾರಿ ಅದು ನಿಮ್ಮ ಅಧ್ಯಕ್ಷರು ಸರ್ವ ಸದಸ್ಯರ ಇವತ್ತು ಜವಾಬ್ದಾರಿ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ರಾಜ್ಯಕ್ಕೆ ಚುನಾವಣೆ ಬಂದಾಗ ಮಾತ್ರ ರಾಜ್ಯಕ್ಕೆ ವ್ಯವಸ್ಥೆ. ಮಲಾರ್ ಯಾದ್ ಫೌಂಡೇಶನ್ ಅಧ್ಯಕ್ಷರು ಅಬ್ದುಲ್ ನಿಸಾರ್ ಮಲಾರ್ ಕನ್ನಡಕ ವಿತರಣದ ಬಗೆಟ್ ಪ್ರಾಸ್ತಾವಿಕ ಪಾತ್ರ ಪಂಡೇರು. ಹುಟ್ಟು ಹಬ್ಬದ ದಿನ, ಅದೇ ರೀತಿ ಅವತ್ತು ವಿಶ್ವ ದೃಷ್ಟಿ ದಿನ ಇದ್ದ ಸಂದರ್ಭದಲ್ಲಿ ಯುಟಿ ಫರೀದ್ ಫೌಂಡೇಶನ್ ಹಾಗೂ ಯಾದ್ ಫೌಂಡೇಶನ್ ಸಹಭಾಗಿತ್ವದಲ್ಲಿ ನಾವಿಲ್ಲೊಂದು ಕಣ್ಣಿನ ತಪಾಸಣಾ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಇಲ್ಲಿ ಹಮ್ಮಿಕೊಂಡಿದ್ದೆವು. ಆ ತಪಾಸಣಾ ಶಿಬಿರದಲ್ಲಿ ಸುಮಾರು ನಮ್ಮ ಗ್ರಾಮದ 350ಕ್ಕೂ ಅಧಿಕ ಮಂದಿ ಆ ಶಿಬಿರದಲ್ಲಿ ಪಾಲ್ಗೊಂಡು ಸುಮಾರು 30ಕ್ಕಿಂತ ಅಧಿಕ ಮಂದಿಗೆ ಶಸ್ತ್ರಚಿಕಿತ್ಸೆ ವ್ಯವಸ್ಥೆ, ಅದೇ ರೀತಿ ಸುಮಾರು 250ಕ್ಕೂ ಅಧಿಕ ಮಂದಿಗೆ ಉಚಿತ ಕನ್ನಡಕ ವಿತರಣೆಯ ವ್ಯವಸ್ಥೆಯನ್ನು ಕೂಡ ನಾವು ಹಮ್ಮಿಕೊಂಡು ಈ ದಿನ ಆ ಕನ್ನಡಕ ನಮಗಿಲ್ಲಿ ರೆಡಿಯಾಗಿದೆ. ನಾವಿಲ್ಲಿ ಯಾದ್ ಫೌಂಡೇಶನ್ ಅಥವಾ ಯುಟಿ ಫರೀದ್ ಫೌಂಡೇಶನ್ ಎಲ್ಲ ಹೆಸರಾಕಿ ಈ ಸಮಾರಂಭ ಮಾಡ್ತಾ ಇದ್ದೇವೆ. ಆದರೆ ಈ ಸಮಾರಂಭದ ಈ ಕನ್ನಡಕ ವಿತರಣೆಯನ್ನು ಅದರ ಸಂಪೂರ್ಣ ಖರ್ಚು ವೆಚ್ಚ ಸುಮಾರು ಕನ್ನಡಕಕ್ಕೆ ಸುಮಾರು 1,70,000 ರೂಗಳನ್ನು ತಮ್ಮ ಸಂಬಳದ ಹಣದಿಂದ ನಮಗೆ ಇದಕ್ಕೆ ಅವರು ಒದಗಿಸಿದ್ದಾರೆ. ತಮ್ಮ ಸಂಬಳದ ಹಣದಿಂದ ಸುಮಾರು 1,70,000 ಖರ್ಚು ಮಾಡಿ ಇವತ್ತು ಈ 200ಕ್ಕೂ ಅಧಿಕ ನಮ್ಮ ಗ್ರಾಮದ ಎಲ್ಲ ಹಿರಿಯರಿಗೂ ಕಿರಿಯರಿಗೂ ಈ ಕನ್ನಡಕವನ್ನು ಇವತ್ತು ವಿತರಿಸಲಿದ್ದಾರೆ. ತಾಲೂಕ್ ಪಂಚಾಯತ್ ನಿಕಟಪೂರ್ವ ಅಧ್ಯಕ್ಷರು ಮೊಹಮ್ಮದ್ ಮೋನು ಪಾವೂರು, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ಪಾವೂರು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಮೆಹರೂನ್ ನೀಸಾ, ಬಶೀರ್, ಪಂಚಾಯತ್ ಸದಸ್ಯರು ರಿಯಾಜ್,
ರವಿಕಲಾ, ಚೆನ್ನಮ್ಮ, ಪುಷ್ಪ ಭಂಡಾರಿ, ವೆಲೇರಿಯನ್ ಡಿಸೋಜಾ, ಚಂದ್ರಾವತಿ, ಪರಿಸರದ ಹಿರಿಯರು ಉಗ್ಗಪ್ಪ ಪೂಜಾರಿ, ಶಂಕರಾನಂದ ಇನವಳ್ಳಿ, ಪುತ್ತು ಮೋನಾಕ, ಕಾಂಗ್ರೆಸ್ ಪಾವೂರು ಗ್ರಾಮ ಸಮಿತಿ ಅಧ್ಯಕ್ಷರು ಪ್ರಭಾಕರ್ ಶೆಟ್ಟಿ, ಉಪಾಧ್ಯಕ್ಷರು ಶರೀಫ್ ಅಕ್ಷರನಗರ, ಪ್ರಧಾನ ಕಾರ್ಯದರ್ಶಿ ಹನೀಫ್ ಕೆಎಂ, ಪ್ರಮುಖರು ದಿನೇಶ್ ಪೂಜಾರಿ, ಜಕಾರಿಯಾ ಮಲಾರ್, ಮಾಜಿ ಸದಸ್ಯರು ಚಕ್ಕರ್ ಮೋನಾಕ, ಪಿಎಂ ಹಸನ್, ಮೊಹಮ್ಮದ್ ಬದ್ರಿಯಾ ನಗರ, ದುಗ್ಗಪ್ಪ ಪೂಜಾರಿ, ವಿವೇಕ್ ರೈ, ಲೀಲಾವತಿ, ಸಾದಿಕ್ ಇನೋಳಿ, ಖಾದರ್ ಇನೋಳಿ, ಲಾರೆನ್ಸ್, ಯಾದ್ ಫೌಂಡೇಶನ್ ಗೌರವಾಧ್ಯಕ್ಷರು ಅಲ್ತಾಫ್ ಅಹಮದ್, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಸಿಬ್ಬಂದಿ ಬಳಗ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಸುದ್ದಿಗೊಂಚನಿಗೆ ಸ್ವಾಗತ. ತೊಕ್ಕೋಟು ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಪದವಿ ಪೂರ್ವ ಕಾಲೇಜ್ ವಾರ್ಷಿಕೋತ್ಸವ ಲೇಸನ್ ಸಂತ ಸೆಬೆಸ್ಟಿಯನ್ ಪೊಸ ಸಭಾಂಗಣ ಅಂಗಾರೆ ಬಯರ್ ನಡಪಾಯರು. ವಾರ್ಷಿಕೋತ್ಸವ ಲೇಸಗು ಸನ್ಮಾನ್ಯ ಸಭಾಪತಿಲು ಯುಟಿ ಖಾದರ್ರೆನ್ ಸಂತ ಸೆಬೆಸ್ಟಿಯನ್ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳು ಬ್ಯಾಂಡ್ ವಾದ್ಯಡು ಗೌಜಿಡಿ ಎತ್ಕೊಂಡರು. ವಿದ್ಯಾರ್ಥಿಗಳು ಶಿಕ್ಷಣಗ ಗಮನ ಕೊಡ್ದು ಕಲ್ಪೋಡು ತಂಕ್ಲಿನ ಭವಿಷ್ಯನ ರೂಪಿಸಾವಡು ಎಡ್ಡ ಕಾಲ್ತದ ಮಲ್ಲ ಮಲ್ಲ ಬೇಲೆನ್ ಪಡೆಯೋಡು ಪಡೆದು ಯುಟಿ ಖಾದರ್ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಮಾರ್ಗದರ್ಶನದ ಪಾತ್ರ ಪಂಡಿರು. ಎಲ್ಲ ವಿದ್ಯಾರ್ಥಿನಿಯರು ತಾವೆಲ್ಲ ಭಾಗ್ಯವಂತರು. ಒಂದು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಯಲ್ಲಿ ತನ್ನ ಶಿಕ್ಷಣ ಸಿಕ್ಕಲಿಕ್ಕೆ ನಿಮ್ಮ ಹೆತ್ತವು ನಿಮಗೊಂದು ಅವಕಾಶ ಮಾಡಿ ಕೊಟ್ಟಿದ್ದಾರಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಸಿಕ್ಕಿದಂಥ ಸದಾವಕಾಶವನ್ನು ಪಡೆದುಕೊಂಡು ತಾವೆಲ್ಲರಿಗೂ ಅತ್ಯುತ್ತಮವಾದ ಸತ್ಪ್ರಜೆಯಾಗಿ ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗದೆ ಈ ಒಂದು ಶಿಕ್ಷಣ ಸಂಸ್ಥೆಯ ಧರ್ಮಗುರುಗಳ ಸಿಸ್ಟರ್ಸ್ನವರ ದೊಡ್ಡ ಕನಸು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ಒಂದು ಕ್ಯಾಂಪಸನ್ನು ಬಿಟ್ಟು ತಾವು ಮುಂದೆ ಹೋಗುವ ಸಂದರ್ಭದಲ್ಲಿ ನೀವು ಬರೀ ಒಂದು ಅತ್ಯುತ್ತಮವಾದ ವಿದ್ಯಾರ್ಥಿ ಮಾತ್ರ ಅಲ್ಲ, ಅತ್ಯುತ್ತಮವಾದ ಒಂದು ದೇಶದ ಸತ್ಪ್ರಜೆಯಾಗಿ ತಾವು ಬೆಳೆದು ಬಂದಿರಿ. ನೀವು ನಿಮ್ಮ ತಂದೆ ತಾಯಂದರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ಸಮಾಜ ಮತ್ತು ದೇಶ ಸಂಪತ್ತಾಗಿ ಮಾರ್ಪಡುವಂಥ ಶಿಕ್ಷಣ ಈ ಒಂದು ಶೈಕ್ಷಣಿಕ ಕೇಂದ್ರದಲ್ಲಿ ನಿಮಗೆಲ್ಲ ನಮ್ಮ ಶಿಕ್ಷಕರಿಂದ, ಪ್ರಾಧ್ಯಾಪಕರಿಂದ, ಮುಖ್ಯ ಶಿಕ್ಷಣ ಸಿಗ್ತದೆ ಅಂತ ಹೇಳಿ ನಮಗೆ ಇರುವುದು ನಮಗೆ ಅತ್ಯಂತ ಸಂತೋಷ. ಸೈಂಟ್ ಸೆಬಾಸ್ಟಿಯನ್ ಎಜುಕೇಷನ್ ಬಹುಶಃ ಈ ಒಂದು ಸಂಸ್ಥೆಯು ಬಹಳಷ್ಟು ವರ್ಷಗಳಿಂದ ಈ ಒಂದು ಪರಿಸರದ ಸರ್ವ ಜನದ, ಸರ್ವ ಧರ್ಮದ, ಸರ್ವ ವರ್ಗದ ಮತ್ತು ಸಮಾಜದ ಅತ್ಯಂತ ಕಡು ಬಡವರ ಮಕ್ಕಳಿಗೆ ಕೂಡ ಅತ್ಯುತ್ತಮವಾದ ಶಿಕ್ಷಣ ಕೊಟ್ಟು ಈ ಪ್ರದೇಶದ ಬೆಳವಣಿಗೆಗೆ ತಮ್ಮದೇ ಆದ ವಿಶೇಷ ಕೊಡುಗೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಶಾಸಕರಾದ ಇತ್ತೆ ಕರ್ನಾಟಕ ರಾಜ್ಯ ವಿಧಾನಸಭೆದ ಅಧ್ಯಕ್ಷರ ಆದ ತಂಕ್ಲಿನ ಸಂಸ್ಥೆಗೆ ಮಲ್ಲ ಸಹಕಾರ ಕೊರ್ನ ಯುಟಿ ಖಾದರ್ರೆಗೂ ಈ ಪುರ್ತು ಅಭಿಮಾನದ ಮಾನಾದಿಗೆ ಮಲ್ತೇರು. ಅಂಚನೆ ಕರಾಟೆ ಪಂತಡ್ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಡ್ ಇನಾಮ್ ಗೆಂದಿನ ಇಬ್ರಾಹಿಂ ರಿಷಾನ್ ಬೊಕ್ಕ ರಾಜ್ಯ ಮಟ್ಟಡ್ ಕಬಡ್ಡಿ ಪಂತಡ್ ಸಾಧನೆ ಮಲ್ತಿನ ಕೌಶಿಕ್ರೆಗ್ ಅಭಿನಂದನೆ ಸಂದಾಯರು.
ಲೇಸ್ತ ಗುರ್ಕಾರ್ನ ವಯಸ್ಸೊಂಡಿನ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ಶಾಲಾ ಸಂಚಾಲಕರು ವಂದನೀಯ ಸಿಪ್ರಿಯನ್ ಪಿಂಟೋ ವಿದ್ಯಾರ್ಥಿಗಳು ಎಡ್ಡ ಶಿಕ್ಷಣ ಪಡೆದು ತಂಕ್ಲ ಶಾಲೆಗೆ ಪುದರ್ ಕನಬರಡು ಪಡೆದು ಹಾರೈಸಿರು. ನಿಮ್ಮ ಮಕ್ಕಳನ್ನು ನಮ್ಮ ಕಾಲೇಜಿಗೆ ಕಳಿಸಿದ್ದಕ್ಕಾಗಿ ನಿಮಗೆ ತುಂಬ ಧನ್ಯವಾದಗಳು. ನಿಮಗೆಲ್ಲ ಚಪ್ಪಾಳೆ ತಟ್ಟಿ ನಾನು ಅಭಿನಂದಿಸ್ತೇನೆ, ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾನು ಬರುವಾಗ ಒಂದು 430 ವಿದ್ಯಾರ್ಥಿಗಳು ಇದ್ದರು, ಈಗ 675 ವಿದ್ಯಾರ್ಥಿಗಳು ಆಗಿದ್ದಾರೆ. ಅಂದರೆ 250 ವಿದ್ಯಾರ್ಥಿಗಳು ಹೆಚ್ಚಾಗಿದ್ದಾರೆ ಈ 3 ವರ್ಷಗಳಲ್ಲಿ. ಅದೇ ನನಗೆ ತುಂಬ ಖುಷಿ ಕೊಡುವ ವಿಷಯ. ಹಾಗೂ ನಮ್ಮ ವಿದ್ಯಾರ್ಥಿಗಳು ತುಂಬ ಸ್ಮಾರ್ಟ್ ಇದ್ದಾರೆ, ಹುಷಾರಿದ್ದಾರೆ, ಅನೇಕ ಆಟೋಟಗಳಲ್ಲಿ ಭಾಗವಹಿಸ್ತಾರೆ, ಹಾಗೂ ಕಲಿಕೆಯಲ್ಲಿ ಆಗಲಿ ಇತರ ಚಟುವಟಿಕೆಗಳಲ್ಲಾಗಲಿ ತುಂಬ ನಿಸ್ಸೀಮರಾಗಿದ್ದಾರೆ. ಆದ್ದರಿಂದ ಇದೆಲ್ಲ ಇದರ ಕ್ರೆಡಿಟ್ ಹೋಗುವುದು ನಿಮಗೆ. ಅದಕ್ಕಾಗಿ ವಿದ್ಯಾರ್ಥಿಗಳ ವತಿಯಿಂದ ನಾನು ನಿಮಗೆ ಅಭಿನಂದಿಸ್ತೇನೆ. ಉಳ್ಳಾಲ ನಗರಸಭಾ ಸದಸ್ಯರು ಬಾಸಿಲ್ ಡಿಸೋಜಾ, ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರ ಪಾಲನಾ ಸಮಿತಿ ಉಪಾಧ್ಯಕ್ಷರು ಅರುಣ್ ಡಿಸೋಜಾ, ಕಾರ್ಯದರ್ಶಿ ಜ್ಯೋತಿ ಡಿಸೋಜಾ, ಪದವಿ ಕಾಲೇಜು ಪ್ರಾಂಶುಪಾಲರು ಸಿಸ್ಟರ್ ಫಿಲೋಮಿನಾ ಸಿಕ್ವೇರಾ, ಆಂಗ್ಲ ಮಾಧ್ಯಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಸಿಸ್ಟರ್ ಜ್ಯೋತಿಕಾ ಬಿಎಸ್, ಶಾಲಾ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆ ನಿಶ್ಮಿತಾ, ಉಪಾಧ್ಯಕ್ಷರು ಹರ್ಷ, ಕಾರ್ಯದರ್ಶಿ ರಾಜ್ ಪ್ರೇಮ್, ಸಹಾಯಕ ಕಾರ್ಯದರ್ಶಿ ಮೌಶಿತ್, ಸಾಂಸ್ಕೃತಿಕ ಕಾರ್ಯದರ್ಶಿ ಪ್ರಮಿತಾ, ಕ್ರೀಡಾ ಕಾರ್ಯದರ್ಶಿ ಸೃಜನ್ ಕಾರ್ಯಕ್ರಮದ ಮುತಾಲಿಕಿಡಿತ್ತೇರು. ಸಂಗೀತ ಬೊಕ್ಕ ಬಳಗದಗಳು ಪ್ರಾರ್ಥನೆ ಪಂಡೇರು. ಪದವಿ ಪೂರ್ವ ಕಾಲೇಜು ಪ್ರಾಂಶುಪಾಲರು ಶ್ರೀಮತಿ ಪ್ರಮೀಳಾ ಡಿಸೋಜಾ ಸಭೆ ನೆತ್ಕೊಂಡೇರು. ಶಿಕ್ಷಕಿ ಶ್ರೀಮತಿ ಸುಚಿತ್ರಾ ವಾರ್ಷಿಕ ವರದಿ ಮಂಡಿಸಾಯರು. ಶಿಕ್ಷಕಿ ಶ್ರೀಮತಿ ನಂದಿನಿ ಸನ್ಮಾನ ಪತ್ರ ಓದಿಯರು. ಶಿಕ್ಷಕಿ ಬ್ಯೂಲಾ ಡಿಮೆಲ್ಲೋ ಸೊನ್ನೆ ಸಂದಾಯರು. ಸುದ್ದಿಗೊಂಚಲ್ಗೂ ಸ್ವಾಗತ. ಕುಂಬಲ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರದ ಅಂಗಾರ್ ನಡತಿನ 22ನೇ ದಿನದ ಸಂಧ್ಯಾ ಭಜನೆಯನ್ನು ಮಂಗಳಾದೇವಿ ಶ್ರೀ ಸೇವಾ ಸಮಿತಿಗಳು ನಡಪಾತ್ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ನಡತೊಂದುಪ್ಪುನ 108 ದಿನಕ್ಲೆದ ಸಂಧ್ಯಾ ಭಜನೋತ್ಸವದ 22ನೇ ದಿನದ ಅಂಗಾರದ ಭಜನಾ ಕಾರ್ಯಕ್ರಮಗ್ ಶ್ರೀ ಹರಿಶ್ಚಂದ್ರ ಸರಳಾಯ ಕಾಲನಿ ಕುಂಪಲ, ಶ್ರೀಮತಿ ಗಾಯತ್ರಿ, ಶ್ರೀ ದಿನೇಶ್ ರಾವ್ ಕುಂಪಲ, ಶ್ರೀಮತಿ ಸುಮಾ, ಶ್ರೀ ಕಾಶಿನಾಥ್ ಆಶ್ರಯ ಕಾಲನಿ ಕುಂಪಲ, ಶ್ರೀಮತಿ ವೀಣಾ, ಶ್ರೀ ಬಾಲಸುಬ್ರಹ್ಮಣ್ಯ ಕುಂಪಲ, ಶ್ರೀ ಸೂರಜ್ ಕೊಂಡಾನಗುತ್ತು ಮಾಡೂರು, ಶ್ರೀ ಅರ್ಜುನ್ ಮಾಡೂರು ತುಡರ್ ಬೆಳಗಾದ ಚಾಲ್ನೆಂಗೊರಿಯರು.
ಅರ್ಜುನ್ ಮಾಡೂರು ಬೊಕ್ಕ ಪ್ರಮುಖರು ಭಜನಾ ಕಾರ್ಯಕ್ರಮ ಎಡ್ಡೆ ರೀತಿ ನಡಪಡಿಪಣದ ಹಾರೈಸಿರು. ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಶಿವಪುರ ಕುಂಪಲ ನೂತ ದೇವಸ್ಥಾನದ ನನ್ನ ದುಂಬು ನಡಪುನಂಚಿನ ಅಷ್ಟಬಂಧ ಬ್ರಹ್ಮಕಲಶೋತ್ಸವದ ಏತ ಪೂರ್ವಭಾವಿಯಾದ ನೂತ ದಿನದ ಈ ಸಂಧ್ಯಾ ಭಜನದ ಪರ್ವಕಾಲಡು ನಮ್ಮ ಇಡೀ ಹಿಂದೂ ಸಮಾಜದ ಒಳಿತಿಗೆ ಅಂಚನೆ ಇಡೀ ವಿಶ್ವದ ಎಡ್ಡೆಪ್ಪಿಗೋಸ್ಕರ ಈ ಭಜನಾ ಕಾರ್ಯಕ್ರಮ ಆವೊಂದುಂಡು. ಹಿಂದೂ ಸಮಾಜನ ಒಗ್ಗಟ್ಟು ಮನ್ಪರ ಸಮಾಜ ನಲ್ಲಾತು ಒಟ್ಟ ಅವಡುಂದಾಂಡ ಐಕ್ ದೈವ ದೇವರನ ಆಶೀರ್ವಾದ ಖಂಡಿತವಾದ್ಲ ಬೋಡು ಅಂಚಿನ ಪ್ರಯತ್ನ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರ ಆವೊಂದುಂಡು ಪನ್ಪಿನಂಚಿನ ಮಸ್ತು ಖುಷಿ ಎಂಕ್ಲೆಗುಂಡು. ಅಂಚನೆ ಕ್ಷೇತ್ರ ನನ್ನ ಆಪುನಂಚಿನ ಬ್ರಹ್ಮ ಕಲಶೋತ್ಸವಗ ವಿಶ್ವ ಹಿಂದೂ ಪರಿಷತ್ ಪರವಾದ ಪೂರ ನೀತಿದ ಸೇವೆ ಅಂಚಿನ ಸಹಕಾರ ಕೊಡಿಯರಿಂಗು ಪೂರ ತಯಾರುಲ್ಲ ಅಂತ ಪನೊಂದು ಕ್ಷೇತ್ರದ ಊರ ರಾಜ್ಯ ದೇಶ ನಲ್ಲಾತ್ ಅಭಿವೃದ್ಧಿ ಆವಡು ಪನ್ಪಿನ ಒಂದು ಆರೈಕೆನು ಕ್ಷೇತ್ರದ ಯಾಮಲ್ತೋದು. ದುರ್ಗಾ ಪರಮೇಶ್ವರ ದೇವಸ್ಥಾನಡು ಕರಿನ 22 ದಿನದ ಭಜನೆ ಕಾರ್ಯಕ್ರಮ ಆಂಡೆ 108 ದಿನದ ಭಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತೇವೆ. ಅಂಚಾದೆ ಇನಿ ದಿನೊಟ್ಟು ಮಂಗಳದೇವಿದ ಭಕ್ತವೃಂದದಕ್ಕಲು ಭಜನಾ ಕಾರ್ಯಕ್ರಮ ನಡಪಾಯಿರುಳ್ಳೇರು. ಅಂಚನೆ ಹಲವಾರು ಗಣ್ಯರೇ ನಮ್ಮ ದೀಪನ್ನು ಬೆಳಗಿಸಿದೆ ಎಟ್ಟೆ ಕಾರ್ಯಕ್ರಮವನ್ನು ಉತ್ತೇಜನ ಮಂತೊಂದುಲ್ಲೇರು. ಅಂಚಾದೆ ಭಟ್ರೇನ ಒಂಜಿ ಕೆಲಸ ಭಾರಿ ಉತ್ತಮವಾದ ಕೆಲಸ. ಅಂಚಾದೆ ಸಂತೋಷಡು ಎಂಗ್ಲೆ ಈ ಕಾರ್ಯಕ್ರಮ ಭಾಗವಹಿಸೊಂದಿಲ್ಲ ಎಂಗ್ಲೆ ಇಂದುವೆ ಭಾರಿ ಮನ ಸಂತೋಷ ಪಡೆದು ಎಂಗ್ಲು ನಂಬೊಂದಿಲ್ಲ. ಅವಿರ್ದ ಬೊಕ್ಕ ಮಂಗಳಾದೇವಿ ಶ್ರೀ ಮಂಗಳಾದೇವಿ ಸೇವಾ ಸಮಿತಿದಕ್ಲು ಭಜನಾ ಕಾರ್ಯಕ್ರಮ ನಡಪಾತ್ ಕೊರಿಯರು. ಆತ್ಮೀಯ ವೀಕ್ಷಕ ಬಾಂಧವರೇ, ಇಡಗು ಪೊಸಕುರಲ್ದ ಇನ್ನು ಸುದ್ದಿಗೊಂಚೆಲ್ಲ ಮುಗಿತಂದುಲ್ಲ. ನಿರಂತರ ಸುದ್ದಿಲಿಗೆ ತೋಂದುಪ್ಲೆ ಪೊಸಕುರಲ್ 24x7.